ಇಂದಿನ ವಿದ್ಯೆ ಹೊಟ್ಟೆ ತುಂಬಿಸುವಂತದ್ದು. ಆದರೆ ಭಾರತೀಯ ಜ್ಞಾನ ಹೊಟ್ಟೆ ತುಂಬಿಸುವ ವಿದ್ಯೆಯಲ್ಲ, ಜೀವನ ರೂಪಿಸುವ ಜ್ಞಾನದ ಹೃದಯ ಎಂದು ಹೊಸನಗರದ ಶ್ರೀ ರಾಮಚಂದ್ರಾಪುರದ ಮಠಾಧೀಶರಾದ ಜಗದ್ಗುರು ಶಂಕರಾಚಾರ್ಯ ಶ್ರೀ ರಾಘವೇಂದ್ರ ಭಾರತಿ ಸ್ವಾಮೀಜಿಯವರು ನುಡಿದರು. ನಿಟ್ಟೆ ವಿಶ್ವವಿದ್ಯಾಲಯದಲ್ಲಿ ಭಾರತೀಯ ಜ್ಞಾನ ಪದ್ಧತಿ ಕೇಂದ್ರಕ್ಕೆ ಚಾಲನೆ ನೀಡಿ ಎಬಿ ಶೆಟ್ಟಿ ಸ್ಮಾರಕ ದಂತ ಮಹಾವಿದ್ಯಾಲಯದ ಆವಿಷ್ಕಾರ್ ಸಭಾಂಗಣದಲ್ಲಿ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಪ್ರತಿಯೊಂದು ಯುಗದಲ್ಲೂ ಶಾಂತಿ ನೆಲೆಸುವುದಾದರೆ ಅದಕ್ಕೆ ಋಷಿ ಮಹರ್ಷಿಗಳು ಕಾರಣ. ನಮ್ಮ ಹಿಂದೆ ಭಾರತೀಯ ಜ್ಞಾನ ಪರಂಪರೆ ದೊಡ್ಡ ಶಕ್ತಿ ಇರುವುದು ನಮ್ಮ ಭಾಗ್ಯ. ಭಾರತೀಯ ಜ್ಞಾನ ಪರಂಪರೆ ಇಡೀ ವಿಶ್ವಕ್ಕೆ ಪಸರಿಸಿದ್ದರೂ ಪ್ರಸ್ತುತ ದಿನಗಳಲ್ಲಿ ನಷ್ಟದಲ್ಲಿದೆ. ನಮ್ಮ ಕೆಲವೊಂದು ವಿದ್ಯೆ ನಾಶವಾಗಿದ್ದರೆ ಕೆಲವು ವಿನಾಶದ ಅಂಚಿನಲ್ಲಿದೆ ಎಂದು ತಿಳಿಸಿದರು. शाश्वत बने और वो दीप सारे भारत को जगाने का काम करे, सारे विश्व को जगाने का काम करे. भारतीय ज्ञान परंपरा का प्रदान इस केंद्र के द्वारा संपूर्ण विश्व को प्राप्त हो, ये हम इस समय में आशा करते हैं और आशीर्वाद भी सबको देना चाहेंगे. विशेष करके जो भी इस काम का, इस कर्तव्य, इस कार्य का रिस्पॉन्सिबिलिटी जिम्मेवारी लेंगे, उनको विशेष रूप में आशीर्वाद देना चाहेंगे. ऋषि मुनियों ने जो काम किया वो काम इस यूनिवर्सिटी, इस विश्वविद्यालय वो इस कर्तव्य को आगे बढ़ाए. और जो समन्वय है भारतीय ज्ञान परंपरा और जो मॉडर्न एजुकेशन है, मॉडर्न टेक्नोलॉजीज है और मॉडर्न चीज़ें है, जो समन्वय का काम है वो काम. ನಿಟ್ಟೆ ವಿಶ್ವವಿದ್ಯಾಲಯದ ಕುಲಾಧಿಪತಿ ಎನ್ ವಿನಯ್ ಹೆಗ್ಡೆ ಅಧ್ಯಕ್ಷತೆ ವಹಿಸಿದ್ದರು. ಕುಲಸಚಿವ ಹರ್ಷ ಹಾಲಹಳ್ಳಿ, ಹಣಕಾಸು ಮತ್ತು ಯೋಜನಾ ನಿರ್ದೇಶಕ ರಾಜೇಂದ್ರ ಉಪಸ್ಥಿತರಿದ್ದರು. ಉಪಕುಲಪತಿ ಪ್ರೊಫೆಸರ್ ಎಂಎಸ್ ಮೂಡಿತ್ತಾಯ ಸ್ವಾಗತಿಸಿದರು. ಸಹಕುಲಾಧಿಪತಿ ಪ್ರೊಫೆಸರ್ ಎಂ ಶಾಂತಾರಾಮ್ ಶೆಟ್ಟಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಭಾರತೀಯ ಜ್ಞಾನ ಪದ್ಧತಿ ಕೇಂದ್ರದ ನಿರ್ದೇಶಕ ಪ್ರೊಫೆಸರ್ ಸುಧೀರ್ ರಾಜ್ ವಂದಿಸಿದರು. ಡಾಕ್ಟರ್ ಸಿಎಸ್ ಶಾಸ್ತ್ರಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ವಿದ್ಯಾಧರ್ ಶೆಟ್ಟಿ, ವಿ4 ನ್ಯೂಸ್, ದೇರಳಕಟ್ಟೆ.